ನಾವು ಶಾಂತಿ ಪ್ರಿಯರು, ತುಂಬಾ ಸಹನೆಯುಳ್ಳವರು, ಮೃದು ಸ್ವಭಾವದವರು. ಪ್ರಭು ಯೇಸು ಕ್ರಿಸ್ತರು ಬೋಧಿಸಿದ ಹಾಗೆ ಪರರನ್ನು ಮಾತ್ರವಲ್ಲದೆ ಶತ್ರುಗಳನ್ನು ಸಹ ಪ್ರೀತಿಸುವವರು. ನಮ್ಮ ರಾಷ್ಟ್ರಕ್ಕೆ ದ್ರೋಹ ಮಾಡುವವರಲ್ಲ. ರಾಷ್ಟ್ರದ ಪ್ರಗತಿಗೆ ನಮ್ಮ ಕೊಡುಗೆಯನ್ನು ವಿದ್ಯಾಭ್ಯಾಸದ ಮೂಲಕ, ಆರೋಗ್ಯ ಸೇವೆಯ ಮೂಲಕ, ಸಮಾಜ ಸೇವೆಯ ಮೂಲಕ, ಬಡಬಗ್ಗರ ಏಳಿಗೆ ಮಾಡಿ ಈ ರಾಷ್ಟ್ರದ ಹಾಗೂ ನಾಗರಿಕರ ಕ್ಷೇಮಾಭಿವೃದ್ಧಿಯನ್ನು ಮಾಡುವವರು. ಸರಕಾರದ ವಿರೋಧ ಅಲ್ಲ, ರಾಜಕಾರಣಿಗಳ ವಿರೋಧ ಅಲ್ಲ, ಯಾವ ಪಕ್ಷದ ವಿರೋಧವೂ ಅಲ್ಲ, ನಮ್ಮ ಸರಕಾರಿ ಅಧಿಕಾರಿಗಳ ವಿರೋಧವೂ ಅಲ್ಲ. ಹಾಗಾದ್ರೆ ಯಾರ ವಿರೋಧ? ನಮ್ಮ ವಿರೋಧ ನಮಗೆ ಆಗುವ ಅನ್ಯಾಯದ ವಿರೋಧ. ಕ್ರೈಸ್ತರು ಶಾಂತಿಯುತವಾಗಿ ಜೀವಿಸಿದ್ದಾರೆ. ಅವರು ಯಾರಿಗೂ ಕೂಡ ಹಾನಿ ಮಾಡಿದ ಒಂದೇ ಒಂದು ಘಟನೆಯು ಕೂಡ ನಮ್ಮ ಮುಂದೆ ಇಲ್ಲ. ನಮ್ಮಲ್ಲಿರೋದು ಒಂದೇ ಒಂದು ಬಹಿರಂಗ ಕಾರ್ಯಸೂಚಿ: ನಿನ್ನನ್ನು ಪ್ರೀತಿಸಿದಂತೆ ನಿನ್ನ ಪರರನ್ನು ಪ್ರೀತಿಸು ಎಂಬ ಯೇಸು ಕ್ರಿಸ್ತರ ಈ ಮಾತು. ನೀವು ಇವತ್ತು ಮಾತಾಡ್ತಿದ್ದೀರಿ, 100 ವರ್ಷದ ಹಿಂದೆ ಮಾತಾಡ್ರಿ. ಆ ಸಮಯದಲ್ಲಿ ಬಡವರಿಗೆ ಯಾವುದೇ ಜಾತಿ ಮತ ನೋಡದೆ ಎಲ್ಲರಿಗೂ ಕೂಡ ಒಂದು ಎಜುಕೇಶನ್ ಕೊಟ್ಟಿತ್ತು. ಅಷ್ಟು ಮಾತ್ರವಲ್ಲ, ಎಲ್ಲರಿಗೂ ಕೂಡ ಒಂದು ಆರೋಗ್ಯ ಕೊಡುವಂತ ಒಂದು ಕ್ರೈಸ್ತ ಸಮುದಾಯವನ್ನು ಮಾಡಿದಂತ ಹೇಳಲಿಕ್ಕೆ ನಾವು ಇವತ್ತು ಹೆಮ್ಮೆ ಪಡ್ತೇವೆ. ಒಂದು ವೇಳೆ ಒಂದು ಬಡವನಿಗೆ ನೀನೊಂದು ವೇಳೆ ಆರೋಗ್ಯ ಕೊಡ್ಲಿಕ್ಕೆ ನೀನೊಂದು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದ್ರೆ ಅದು ಬಲವಂತದ ಮತ ಅಂತ. ಹಾಗಾದ್ರೆ ನೀವು ಯಾರ ವಿರುದ್ಧವಾಗಿ ನೀವು ಒಂದು ಕಾನೂನು ತರ್ತಾ ಇದ್ದೀರಿ? ಇದು ಕೇವಲ ಕ್ರೈಸ್ತರ ವಿರುದ್ಧವಲ್ಲ, ಇದು ಬಡವರ ವಿರುದ್ಧ ಕೂಡ ಇದೊಂದು ಕಾನೂನು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಭಾರತೀಯರದ್ದೇ ಒಂದು ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಕಾಯ್ದೆ ಅದು ಮನುಷ್ಯ ವಿರೋಧಿಯಾಗಿದೆ ಅನ್ನುವ ಕಾರಣಕ್ಕಾಗಿ ನಾವೆಲ್ಲರೂ ಪ್ರತಿಭಟನೆಗೆ ಇಲ್ಲಿ ಸೇರಿದ್ದೇವೆ. ಬಡವರಿಗೆ ಸಿಗಬಹುದಾದ ಸೇವೆ ಕಾರುಣ್ಯವನ್ನ ಹತ್ತಿಕ್ಕಬಹುದಾದ ಕಾಯ್ದೆಯೇ ಹೊರತು ಮನುಷ್ಯರನ್ನ ಪ್ರೀತಿಸಬೇಕಾದ ಕಾಯ್ದೆ ಅಲ್ವೇ ಅಲ್ಲ.
ದಾಳಿಗಳಿಗೆ, ಅಲ್ಪಸಂಖ್ಯಾತರ ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗಳಿಗೆ ಜಾತೀಯತೆ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕರ್ನಾಟಕ ಸರ್ಕಾರವು ವಿಧಾನಸಭೆಯಲ್ಲಿ ಮಂಡಿಸಿ ಅಂಗೀಕರಿಸಿದ ಅನುಚಿತ ಪ್ರಭಾವದಿಂದ ಎನ್ವೈರನ್ಮೆಂಟ್ ಅಂದರೆ ಆಕರ್ಷಣೆ ಅಥವಾ ಮದುವೆ ಭಾಷೆಯೊಂದಿಗೆ ಮತಾಂತರ ಮಾಡಿದರೆ ಅಲ್ಲಿ ಅಡಗಿದೆ. ವಿವಿಧ ರೀತಿಯಲ್ಲಿ ವಿವಿಧ ಬದಲಾವಣೆಯೊಂದಿಗೆ ಕಾನೂನನ್ನು ಜಾರಿಗೊಳಿಸಲು ತಯಾರಿ ನಡೆಸುತ್ತಿದೆ.